ಹಾಯ್ ಫ್ರೆಂಡ್ಸ್, ನಾನಿವತ್ತು ನಮ್ಮ ಮನೆ ಪಕ್ಕದಲ್ಲಿರುವ ನರ್ಸರಿಗೆ ಬಂದಿದ್ದೇನೆ. ಇಲ್ಲಿ ನಾವು ವಿವಿಧ ತಳಿಯ ಹಲಸಿನ ಗಿಡಗಳನ್ನು ಹಾಗೆ ಮಾವಿನ ಗಿಡಗಳನ್ನು ನೋಡ್ಬೋದು. ಹಾಗೆ ಅಡಿಕೆ ಗಿಡ, ಇನ್ನೂ ಹಲವು ಗಿಡಗಳನ್ನು ನಾವು ನೋಡ್ಬೋದು. ಬನ್ನಿ ಗೈಸ್, ಇಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ನಾನೀಗ ಇಲ್ಲಿ ಹೊರಗಿನಿಂದ ನಿಮಗೆ ತೋರಿಸ್ತಿದ್ದೇನೆ. ನಾವು ಒಳಗಡೆ ಹೋಗ್ತಾ ಇದ್ದೇವೆ, ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಹಲಸಿನ ಗಿಡ ಒಂದಿದೆ. ಅದರಲ್ಲಿ ಹಲಸಿನಕಾಯಿ ಉಂಟು ನೋಡಿ. ಸಣ್ಣ ಗಿಡ, ಅದರಲ್ಲಿ ಹಲಸಿನಕಾಯಿ ಕಾಣ್ತಾ ಇದೆ ನೋಡಿ. ನೋಡಿ, ಅಲ್ಲಿ ಮಾವಿನ ಗಿಡ ಕಾಣ್ತಾ ಇದೆ ಅಲ್ಲ, ಅದರಲ್ಲಿ ಮಾವಿನಕಾಯಿ ಕೂಡ ಇದೆ. ಸಂಜೆ ಹೊತ್ತಿಗೆ ನಾವು ಅಲ್ಲಿಗೆ ಹೊರಟದ್ದು. ತುಂಬ ಖುಷಿ ಆಗುತ್ತೆ ಹೋಗುವಾಗ. ಬಿಸಿಲಿರುವುದಿಲ್ಲ ಸಂಜೆ ಹೊತ್ತು ಹೋದರೆ. ಇಲ್ಲಿ ನೋಡಿ, ಹೊರಗಡೆಯಿಂದ ನಾನು ನಿಮಗೆ ತೋರಿಸ್ತಿದ್ದೇನೆ. ಇಲ್ಲಿ ನೋಡಿ, ಇದು ಸಂಪಿಗೆ ಗಿಡ. ಅಡಿಕೆ ಗಿಡಗಳನ್ನು ನಾವು ನೋಡ್ಬೋದು. ಬೇರೆ ಬೇರೆ ರೀತಿಯ ಮಾವಿನ ಹಣ್ಣಿನ ಗಿಡಗಳಿವೆ ಇಲ್ಲಿ. ಬಿದಿರು ಕೂಡ ಇದೆ ಇಲ್ಲಿ ನೋಡಿ. ಇಲ್ಲಿ ನೋಡಿ ಮಾವಿನ ಗಿಡಗಳು. ನಾವೀಗ ಒಳಗಡೆ ಹೋಗ್ತಾ ಇದ್ದೇವೆ. ಒಳಗಡೆ ಯಾವೆಲ್ಲ ಗಿಡಗಳಿವೆ. ಇಲ್ಲಿ ನೋಡಿ, ತೆಂಗಿನ ಗಿಡ, ಅದರಲ್ಲಿ ತೆಂಗಿನಕಾಯಿ ಆಗಿದೆ. ಇಲ್ಲಿ ನೋಡಿ, ಮಾವಿನ ಗಿಡದಲ್ಲಿ ಸಣ್ಣದು ಗಿಡ, ಅದರಲ್ಲಿ ಹೂ ಬಿಟ್ಟಿದೆ ನೋಡಿ. ಇಲ್ಲಿ ನೋಡಿ, ಇಲ್ಲೊಂದು ಹಲಸಿನ ಗಿಡ ಇದೆ, ಅದರಲ್ಲಿ ಹಲಸಿನಕಾಯಿ ನೋಡ್ಬೋದು. ಅಲ್ಲೇ ಪಕ್ಕದಲ್ಲಿ ಒಂದು ಸಣ್ಣ ಕೆರೆ ಆಗಿದೆ ನೋಡಿ ಗೈಸ್. ಆಚೆ ದೊಡ್ಡ ಬಂಡೆ ಕೂಡ ಇದೆ ನೋಡಿ. ಹಲಸಿನಕಾಯಿ ಇಲ್ಲಿ ನೋಡಿ. ಇಲ್ಲೆಲ್ಲ ಹಲಸಿನ ಗಿಡ ಹಾಗೆ ಮಾವಿನ ಗಿಡಗಳು ಇದೆ. ನುಗ್ಗೆ ಗಿಡ ಇದೆ ನೋಡಿ. ತೆಂಗಿನ ಗಿಡ, ಬೇರೆ ಬೇರೆ ಗಿಡಗಳು ಇವೆ. ನಾವು ಹೋಗಿ ವಾಪಸ್ ಬರ್ತಾ ಇದ್ದೇವೆ. ಈಗ ಮತ್ತೆ ನಾನು ಹೊರಗಡೆಯಿಂದ ನಿಮಗೆ ತೋರಿಸ್ತಿದ್ದೇನೆ. ಮಾವಿನ ಗಿಡಗಳನ್ನು, ಅಡಿಕೆ ಗಿಡಗಳನ್ನು ನೋಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.